ಇನ್ಸ್ಟಾಗ್ರಾಂನಲ್ಲಿ ಕ್ರಿಪ್ಟೋ ಕರೆನ್ಸಿ ಟ್ರೇಡಿಂಗ್ನಲ್ಲಿ ಹೆಚ್ಚು ಹಣ ಸಂದಾಯ ಮಾಡುವಂತೆ ಜಾಹೀರಾತು ನೀಡಿ ವಂಚಿಸ್ತಾ ಇದ್ದಂತಹ ಗ್ಯಾಂಗ್ ಒಂದನ್ನು ಪೊಲೀಸರು ಬಂಧಿಸಿದ್ದಾರೆ. ಪೊಲೀಸರಿಂದ ಬಂಧನವಾದ ಆರೋಪಿಗಳು ಕಿರಣ್, ಭರತೇಶ್ ಮತ್ತು ಅರ್ಷಾದ್ ಮೊಹಿದೀನ್ ಎಂದು ತಿಳಿದು ಬಂದಿದೆ. ಅಭಿಷೇ ಅಕ್ವಾನೆ ಎಂಬ ನಕಲಿ ಪ್ರೊಫೈಲ್ ಕ್ರಿಯೇಟ್ ಮಾಡಿದ್ದಾರೆ. ನಕಲಿ ಪ್ರೊಫೈಲ್ನಲ್ಲಿ ಯಂಗೆಸ್ಟ್ ಕ್ರಿಪ್ಟೋ ಟ್ರೇಡರ್ ಮಿನಿಮಮ್ 60% ಪ್ರಾಫಿಟ್ ಎಂದು ಸಂದೇಶ ಜೊತೆಗೆ ನಕಲಿ ಖಾತೆಯಲ್ಲಿ 10,000 ಫಾಲೋವರ್ಸ್ ಕಂಡು ವ್ಯಕ್ತಿಯೋರ್ವ ಮೆಸೆಂಜರ್ನಲ್ಲಿ ಸಂಪರ್ಕಿಸಿ 26,000 ಹಣ ಹಾಕಿದ್ದ. ಬಳಿಕ ಮತ್ತೊಮ್ಮೆ ಯಾವುದೇ ಪ್ರತಿಕ್ರಿಯೆ ಬಾರದ ಹಿನ್ನೆಲೆ ಈಶಾನ್ಯ ಸಿಇಎನ್ ಠಾಣೆಗೆ ದೂರು ನೀಡಲಾಗಿದೆ. ಆರೋಪಿಗಳು ಬೆಳಗಾವಿ ರಾಯಭಾಗದವರಾಗಿದ್ದಾರೆ. ಸುಲಭವಾಗಿ ಹಣ ಗಳಿಸುವ ಉದ್ದೇಶದಿಂದ ಕೃತ್ಯ ಎಸಗಿದ್ದಾರೆ. ವಿಚಾರಣೆ ವೇಳೆ ಇದೇ ರೀತಿ ಸಾಕಷ್ಟು ಮಂದಿಗೆ ಬಿಟ್ ಕಾಯಿನ್ ಮತ್ತು ಕ್ರಿಪ್ಟೋ ಕರೆನ್ಸಿ ಹೂಡಿಕೆ ಆಮಿಷ ತೋರಿಸಿ ವಂಚನೆ ಮಾಡಿರೋದು ಬೆಳಕಿಗೆ ಬಂದಿದೆ. 2 ಮೊಬೈಲ್, 3 ಸಿಮ್ ಕಾರ್ಡ್ ಮತ್ತು 40,000 ಹಣ ಸೀಸ್ ಮಾಡಿದ್ದಾರೆ. ಈಶಾನ್ಯ ಸಿಇಎನ್ ಪೊಲೀಸರು ಆರೋಪಿಗಳನ್ನು ಬಂಧಿಸಿ ವಿಚಾರಣೆ ನಡೆಸ್ತಾ ಇದ್ದಾರೆ.